ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ಇದೆಂತ ಸ್ಪೆಷಲ್ ಗೊತ್ತುಂಟಾ? ನನಗೆ ಇವತ್ತು ಖುಷಿ. ಯಾಕಂದ್ರೆ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಓಡುಪಳ್ಳೆ ಮಾಡ್ತಾ ಇದ್ದೇನೆ. ಹಾಗೆ ನಿಮ್ಗೆಲ್ಲ ತೋರಿಸುವ ನೋಡಿ. ಇದು ಮಣ್ಣಿದ್ದು ಫುಲ್ಲು, ನಮ್ಮ ನೆಲ ಮಣ್ಣಿದ್ದೆ ನೆಲ. ಆದ್ರೆ ಇದು ಬಿದ್ರೆ ಸಹ ಏನಾಗುದಿಲ್ಲ, ಕಟ್ಟೆ ಆಗುದಿಲ್ಲ ಅಂತ. ಬಟ್ ನಮ್ಮದು ಈಗ ಎಲ್ಲ ಟೈಲ್ಸ್ ಕಾಂಕ್ರೀಟ್ ಎಲ್ಲ ಆಗಿ ಬಿದ್ರೆ ಕಟ್ಟಾಗ್ತದೆ. ಹಾಗೆ ಇದಕ್ಕೆ ನಿನ್ನೆ ರಾತ್ರಿ ಎಣ್ಣೆ ಎಲ್ಲ ಹಚ್ಚಿಟ್ಟಿದ್ದೇನೆ ಕಂಪ್ಲೀಟ್ ಆಗಿ. ನೋಡಿ, ಎಣ್ಣೆ ಎಲ್ಲ ಕುಡ್ದಿದೆ, ತುಂಬಾ ಎಣ್ಣೆ ಹಾಕಿದೆ. ಇಲ್ಲಿ ಮಾತ್ರ ಈಗ ಸ್ವಲ್ಪ ಉಳಿದಿದೆ. ಇದರಲ್ಲಿ ಈಗ ಇವತ್ತು ಓಡುಪ್ಪಳೆ ಮಾಡುವಂತಹ ಒಂದು ಕಾರ್ಯಕ್ರಮ ನಮ್ಮದು. ಬನ್ನಿ ನೋಡುವ ಏನೆಲ್ಲ ಆಗ್ತದೆ ಅಂತ. ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಮಾಡ್ತಾ ಇದ್ದೇನೆ ಇವತ್ತು ಕೂಡ. ಹಾಗೆ ಕೊನೆ ತನಕ ನೋಡಿ, ಮಿಸ್ ಮಾಡದೆ, ಸ್ಕಿಪ್ ಮಾಡದೆ. ನೋಡಿ, ಇದರಲ್ಲಿ ಉಳಿದ ಎಣ್ಣೆನಿಗೆ ಸರಿ ಹಾಕಿದ್ದೇನೆ. ಒಬ್ಬೊಬ್ರು ಒಂದೊಂದು ಕ್ರಮದಲ್ಲಿ ಮಾಡ್ತಾರೆ. ನಮ್ಮ ಕ್ರಮ ನೋಡುವ ಹೇಗಾಗ್ತದೆ, ಹೇಳ್ತದಾ ಇಲ್ವಾ ಏನು ಅಂತೆಲ್ಲ ಹೇಳಿ. ಓಡುಪ್ಪಳ್ಳೆ ಟಂಟಡ. ಇದಕ್ಕೆ ಬಾವಡೆ ಇಲ್ಲ, ನಮ್ಮ ದೋಸೆಯ ಬಾವಡೆ ಆಗ್ತದ ನೋಡುವ. ಇದು ದೊಡ್ಡದಾಯ್ತು ನೋಡಿ, ದೋಸೆಯ ಬಾವಡೆ. ಇದೊಂದು ಬಾವಡೆ ತಗೊಳ್ಬೇಕು ಬೇರೆ. ಇವತ್ತು ನನ್ನ ಗಂಡನಿಗೆ ಚಹಾ ಅಂತೆ, ಹಾಗೆ ಅವರಿಗೆ ಚಹಾ ಆಗ್ತಾ ಉಂಟು. ಮತ್ತು ನನಗೆ ಕಾಫಿಗೆ ಇದು ನಮ್ಮ ಕೆನೆ ಕಟ್ಟಲಿಕ್ಕೆ ಇಡುವ ಹಾಲು. ಚಹಾ ಒಮ್ಮೆದು ಹೋಗಿ ಸಾಯ್ತು. ನಾನು ಆಚೆ ಹೋಗಿ ಈಚೆ ಬರುವಾಗ ಪುಸ್ತಕ ಹೋಗಿದೆ. ಅದೇ ಚಹಾ ಮಾಡಲಿಕ್ಕೆ ನನಗೆ ಉದಾಸೀನ ಆಗೋದದ್ವೆ ಅಂತ. ಯಾವ ಟೈಮಲ್ಲಿ ಕೈ ಕೊಡ್ತದೆ ಹೇಳಲಿಕ್ಕೆ ಆಗೋದಿಲ್ಲ. ಗ್ರೈಂಡರ್, ಈ ಟೈಪ್ ಇದು ಗ್ರೈಂಡರ್ ಯಾರ ಹತ್ರ ಆದ್ರೂ ಉಂಟಾ? ಇದ್ರಲ್ಲಿ ತೆಂಗಿನಕಾಯಿ ಹುರಿಲಿಕ್ಕೆ ಸಾಕ್ತದೆ, ತೆಂಗಿನಕಾಯಿ ತುರಿಲಿಕ್ಕೆ ಸಾಕ್ತದೆ ಇದರಲ್ಲಿ. ಮತ್ತೆ ಅಕ್ಕಿ ಕಡಿಲಿಕ್ಕೆ ಆಗ್ತದೆ, ಚಪಾತಿಗೆ ಹಿಟ್ಟು ಇದು ಮಿಕ್ಸ್ ಮಾಡಲಿಕ್ಕೆ ಆಗ್ತದೆ, ಎಲ್ಲ ಆಗ್ತದೆ ಇದರಲ್ಲಿ. ಸೊ ಈಗ ತೆಂಗಿನಕಾಯಿ ರೆಡಿ ಉಂಟು. ಸೊ ಫ್ರೆಂಡ್ಸ್, ಈಗ ನಾವು ಸ್ಟವ್ ಅಲ್ಲಿ ಇವತ್ತು ಓಡುಪ್ಪಳೆ ಮಾಡುವ. ಫಸ್ಟಿಗೆ ಸ್ಟವ್ ಅಲ್ಲಿ ಮಾಡಿ ಆದ್ಮೇಲೆ ಮತ್ತೆ ನೋಡುವ. ಈಗ ಈ ಫಸ್ಟ್ ಓಡುಪ್ಪಳೆ ಹೇಗೆ ಆಗ್ತದೆ ನೋಡುವ, ಆಯ್ತಾ? ಫಸ್ಟಿಗೆ ಎಂತ ಮಾಡ್ತಾರೆ ಅಂತ ಗೊತ್ತಿಲ್ಲ. ಎಣ್ಣೆ ಎಲ್ಲ ಹಾಕುದಿಲ್ಲ ಕಾಣ್ತದೆ. ನೋಡಿ, ಈ ಭಾಗ ಒಂದು ಬೇಯುವುದೇ ಇಲ್ಲ ನೋಡಿ. ಅಡುಗೆ ಕೋಣೆ ನೋಡಿ ಫ್ರೆಂಡ್ಸ್, ಓಡುಪ್ಪಳೆ ಮಾಡ್ಲಿಕ್ಕೆ ಹೋಗಿ ಇಡೀ ಇದು ಹೊಗೆ. ನನ್ನ ಮಗ ಹೇಳಿದ್ರು, ಅದೆಂತ ಹೋಮ ಆಗ್ತಾ ಉಂಟಂತೆ ಅಡುಗೆ ಕೋಣೆಯಲ್ಲಿ. ನಾನುಂಟಲ್ಲ ಇದನ್ನು ಹೀಗೆ ಮಗುಚಿ ಹಾಕಿದೆ ಆಯ್ತಾ. ಅವರು ಮಗುಚಿ ಹಾಕ್ಲಿಕ್ಕಿಲ್ಲ ಅಂತ ಹೇಳಿದ್ರು, ಅದೇ ಇದು ಸ್ಪೆಷಾಲಿಟಿ ಅಂತ. ನಾನು ಹಾಕಿದೆ ನೋಡಿ. ಇದನ್ನು ಟ್ರೈ ಮಾಡುವ ಫ್ರೆಂಡ್ಸ್. ನಮ್ಮ ಓಡುಪ್ಪಳೆಯ ಕಾವಲಿ ಚೇಂಜ್ ಆಯ್ತಾ ನೋಡಿ. ಅದು ಅದರದ್ದು ಇದೆಲ್ಲ ಸಕ್ಸಸ್ ಆಗಲಿಲ್ಲ ನೋಡಿ ಅಂತೆ. ಇದೆಲ್ಲ ಹೀಗೆಲ್ಲ ಆಯ್ತು. ಮತ್ತು ನನಗೆ ತುಂಬ ಲೇಟ್ ಸಹ ಆಯಿತು, ಮಗನಿಗೆ ಕ್ಲಾಸ್ ಉಂಟು, ಲೇಟ್ ಆಗ್ತದೆ ಅಂತೆಲ್ಲ ಹೇಳಿದ. ಹಾಗೆ ಕ್ಯಾನ್ಸಲ್ ಮಾಡಿದೆ ನೋಡಿ. ಅದು ಇಲ್ಲಿ ಮೂಲೆಯಲ್ಲಿ. ಈಗ ಇದನ್ನೀಗ ಮಾಡಿಕೊಡುದು. ಇಲ್ಲಿ ನೋಡಿ ನನ್ನ ಅವಸ್ಥೆ. ಇದು ಓಡುಪ್ಪಳೆ ಎರಡನೇ, ಇದು 4ನೇ ಟ್ರೈ ನಂದು. ಅದು ಲಗಾಡಿ ಹೋಯ್ತು. ಮತ್ತು ಇಲ್ಲಿ ನೋಡಿ ದೋಸೆ ಎಷ್ಟು ಚಂದ ಎದ್ದಿದೆ. ನನ್ನ ಕಬ್ಬಿಣದ ಕಾವಲಿಯ ದೋಸೆಯೇ ಆಗ್ಬೋದು. ಇದು ಸಹ ಹಾಗೆ. ಈ ರೊಟ್ಟಿ ಸಹ ಮಾಡೋದು ಭಾರಿ ಕಷ್ಟ. ನನಗೆ ಅಷ್ಟು ಸುಲಭದಲ್ಲಿ ಇದು ಆಗೋದಿಲ್ಲ.
ಇದನ್ನು ಎಂತ ಮಾಡುದು ಅಂತ ಇನ್ನು ಕರ್ಮ ನೋಡಿ. ಛೇ, ಅವೆಂಚಿನ ಲಕ್ಕುರಿ ಆಯ್ತು. ಎಣ್ಣೆ ಪೂರ ಪೂಜೆ ತಗೊಂಡ ರಾತ್ರಿ. ಫ್ರೆಂಡ್ಸ್, ನನಗೆ ಎಕ್ಸ್ಪರ್ಟೈಸ್ ಇರೋದು ನೀರು ದೋಸೆಯಲ್ಲಿ ಮಾತ್ರ ಆಯ್ತಾ. ನೋಡಿ, ಸೂಪರ್ ಆದ ನೀರು ದೋಸೆ ಆಯ್ತು. ಇದು ಎಷ್ಟು ಚಂದ ನಾನು ಎಬ್ಬಿಸ್ತೇನೆ ನೋಡಿ ನಾನು. ಶಬ್ದ ಪಡೆ. ನೋಡಿ, ಚಂದದ ದೋಸೆ. ನನ್ನದೊಂದು ಪ್ರಶ್ನೆ ಎಂತ ಗೊತ್ತಾನೆ, ಇಷ್ಟು ರುಚಿ ರುಚಿಯಾದ ದೋಸೆ ಕಬ್ಬಿಣದ ಕಾವಲಿನಲ್ಲಿ ಆಗುವಾಗ ನಾವು ಓಡುಪಳೆ ಮಾಡಿ ಯಾಕೆ ಭಂಗ ಬರೋದು ಅಂತ. ಅದರದ್ದು ಟೇಸ್ಟ್ ಮತ್ತೆ ಇದ್ರದ್ದು ಟೇಸ್ಟ್ ಸೇಮ್ ಅಲ್ಲ, ಎಂತ ಡಿಫ್ರೆನ್ಸ್ ಇಲ್ಲ. ಕಬ್ಬಿಣ ಸಹ ನೆಲದಲ್ಲಿ ಆಗುದು, ಮಣ್ಣು ಸಹ ನೆಲದಲ್ಲಿ ಅಲ್ಲ. ಮತ್ತೆ ಎಂತ ಅಂತ ನನಗೆ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಆಯ್ತಾ, ಓಡುಪಾಳೆ ಮತ್ತೆ ಇದಕ್ಕೆ ಎಂತ ಡಿಫ್ರೆನ್ಸ್ ಅಂತ ಹೇಳಿ. ಅದೆಂತ ಮಾರು ಹೇಳುದೇ ನಂಗೆ. ಮತ್ತೆ ಹೆದ್ರಿಕೆ ಆಯ್ತು, ನನ್ನ ಕಾವಲಿ ಅದು ಮಣ್ಣಿದು ಹೊಡೆದೋದ್ರೆ ಮುಗೀತು, ನನ್ನ ಗ್ರಾಚಾರ ಬಿಡಿಸ್ತಾರೆ ನನ್ನ ಗಂಟ. ಕಂಡು ಮನೆ ಕಂಡರೆ ಗೊತ್ತಾವಣೆ ಪೂರ ಗೊತ್ತಾವಣೆ. ಸ್ಮೈಲ್ ಆಗ್ಬಿಡ, ಸ್ಮೈಲ್ ಆಗ್ಬಿಡ, ಬಂದಿ ಅಂದಿರಿ ಪುಂದಿರಿ ಪುಂದಿರಿ ಪುತ್ತು ನೋಡ್ಲೆ ಅಟ್ಲ ಕಣ್ಣಾಯ ಬಲೆ. ಐನು ಮುಟ್ಟರೆ ಉಡುಪು ನನಗೆ ತಿರುಮಲಾಗ ಖುಷಿಯಾನು. ಬಿಡಮ್ಮ ಬಾಲೆ ಕೆಪ್ಪರ ಬಿಡು. ಏ ಬಂಗಾರ ವರ್ಧನ್, ವರ್ಧನ್ ಸುಖ ಕಣ್ಣು ಸುಖ, ವರ್ಧನ್ ಕಣ್ಣು ಸುಖ ಸುಖ ಗೆಪ್ಪು ಕೈನು. ಸ್ಕಿಟ್ ಎನ್ನ ಬುದಾರ ಪುಷ್ಪ ಯಾನು ಮೂಲೆ ಒಂಜಿ ಬಟ್ರ ನಡೆ ಬೇಲೆಗೆ ಬಿದಾಡ್ದೈನಿ. ಫ್ರೆಂಡ್ಸ್, ನಿಮ್ಮನ್ನು ನಕ್ಕು ನಗಿಸಲು ನಾನು ಪುಷ್ಪ ಎನ್ನುವ ಹೆಸರಿನಲ್ಲಿ ಇನ್ನು ಮುಂದೆ ಶಾರ್ಟ್ ಫೀಡಲ್ಲಿ ಕಾಣಲಿಕ್ಕಿದ್ದೇನೆ. ನೋಡಿ ಆಯ್ತಾ, 1 ನಿಮಿಷದ ಕಾಮಿಡಿ ಶೋ ಕೊಡ್ಲಿಕ್ಕಿದ್ದೇನೆ. ನೋಡಿ ಅವನಿಗೆ ಗೊತ್ತಾಯ್ತು. ನಾಯಿ ಕಣ್ಣು ನಾಯಿ ಒಳದಿಕ್ಕ ಒಳ ಅಂತ
ಬಂಟಿ ವರ್ಷ ನಮ್ಮ ಬಂಟಿ ನೋಡಿ ಅಡಿಕೆ ಸುಲಿಯೋದು. ಓಡಲ್ಲ ಅಂತೀನಿ ನೋಡಿ 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 ಅಡಿಕೆ ನೋಡಿ ನಾವಲ್ಲಿ ಅಡಿಕೆ ಸುಲಿದಾಕಿದ್ದು ಬಂಟಿ. ಅಡಿಕೆ ಸುಲಿತಾನೆ, ತೆಂಗಿನಕಾಯಿ ಸುಲಿತಾನೆ. ಬಂಟಿ ಗುಡ್ ಬಾಯ್, ಬಂಟಿ ಗುಡ್ ಬಾಯ್. ಭೋಜನಂ ಭೋಕ್ತಾ ಸಹಿಷ್ಣು ಜಗದಾದಿಜಃ ಅನಘೋ ವಿಜಯೋ ಜೇತ ವಿಶ್ವಯೋನಿ ಪುನರ್ವಸುಃ. ಫ್ರೆಂಡ್ಸ್, ಇದು ವಿಷ್ಣು ಸಹಸ್ರನಾಮದ 4 ಶ್ಲೋಕಗಳು. ಇದನ್ನು ಹೇಳುವುದರಿಂದ ಹೊಟ್ಟೆ ನೋವು, ಅಜೀರ್ಣ, ವಾಂತಿ, ತಿಂದ ಅನ್ನ ಮೈಗೆ ಹತ್ತದಿರುವುದು, ಕರುಳು ಬೇನೆಂತೆ, ಮಕ್ಕಳಿಗೆ ಜಂತು ಮುಂತಾದ ಹೊಟ್ಟೆಯಲ್ಲಿ ಬರುವುದು, ಊಟ ಬೇಡ ಅಂತ ಉಪವಾಸ ಮಾಡುವುದು ಮುಂತಾದ ಉದರಶೂಲೆ ಸಂಬಂಧವಾದ ಎಲ್ಲ ವ್ಯಾಧಿಗಳ ಶಮನಕ್ಕಾಗಿ ನಾವು ಈ ಸ್ತೋತ್ರವನ್ನು ಹೇಳಿಕೊಡ್ಬೇಕು ಅಂತ ಹೇಳಿ ಈ ಪುಸ್ತಕದಲ್ಲಿ ಬರೆದುಂಟು, ಅರಳು ಮಲ್ಲಿಗೆ ಪಾರ್ಥಸಾರಥಿ ಅವರ ಪುಸ್ತಕದಲ್ಲಿ. ಹಾಗಾಗಿ ನಾನು ನಿಮಗೆ ಬೇಕಾಗಿ ಇನ್ನೊಮ್ಮೆ ಹೇಳ್ತೇನೆ. ವಿಷ್ಣು ಸಹಸ್ರನಾಮದಲ್ಲಿ ಸಿಗ್ತದೆ, ಅದು ನೋಡಿದ್ರೆ. ಭ್ರಾಜಿಷ್ಣೋರ್ ಭೋಜನಂ ಭೋಕ್ತಾ ಸಹಿಷ್ಣೋರ್ ಜಗದಾದಿಜಃ ಅನಘೋ ವಿಜಯೋಜೇತ ವಿಶ್ವಯೋನಿ ಪುನರ್ವಸು. ಇದನ್ನು ನಾವು ದಿವಸದಲ್ಲಿ 11 ಸರ್ತಿ, ಕಡಿಮೆ ಅಂದ್ರೂ 11 ಸರ್ತಿ ಹೇಳ್ಬೇಕಂತೆ. ಮತ್ತೆ 11 ಸರ್ತಿ ನಾವು 3 ಸರ್ತಿ ಹೇಳ್ಬೋದು. 4 ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ, ರಾತ್ರಿ ಈ ತರ ಸಹ ಹೇಳ್ಬೋದು. ಇದರಿಂದ ನಮಗೆ ಉದರ ಸಂಬಂಧಿ ಯಾವುದೇ ರೋಗಗಳಿದ್ರೆ ಸಹ ಪರಿಹಾರ ಕಾಣ್ತದೆ ಅಂತ ಹೇಳಿದ್ದಾರೆ. ಹಾಗೆ ಈ ಒಂದು ಸಣ್ಣ ನಿಮಗೆ ಸಲಹೆಯನ್ನು ಕೊಡ್ತಾ ಇವತ್ತಿನ ಬ್ಲಾಗ್ ಅನ್ನು ಮಾಡ್ತಾ ಇದ್ದೇನೆ. ಇವತ್ತಿನ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನೋಡುವವರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಾಮೆಂಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಒತ್ತಿದ್ರೆ ನಾನು ಎವ್ರಿ ಟೈಮ್ ವಿಡಿಯೋ ಅಪ್ಲೋಡ್ ಮಾಡುವಾಗ ನಿಮಗೆ ಅದನ್ನು ನೋಟಿಫಿಕೇಶನ್ ಬರ್ತದೆ. ಇಲ್ಲದಿದ್ರೆ ನಾನು ಅಪ್ಲೋಡ್ ಮಾಡೋದು ನಿಮಗೆ ಸಿಗುದಿಲ್ಲ, 2 ದಿವಸ 3 ದಿವಸ ಬಿಟ್ಟು ಸಿಗ್ತದೆ. ಅಥವಾ ನೀವು ನೋಡದೇ ಇದ್ರೆ ಇನ್ ಕೇಸ್ ಮತ್ತೆ ನಿಮಗೆ ಅದು ಸಿಗುದೇ ಇಲ್ಲ, ಹಾಗಾಗ್ತದೆ. ಹಾಗೆ ಇಂಟ್ರೆಸ್ಟ್ ಇದ್ರೆ ಬೆಲ್ ಐಕನ್ ಅನ್ನು ಒತ್ತಿ. ನೀವು ಫುಲ್ ಎಂಜಾಯ್ ಮಾಡಿದ್ದೀರಿ ಅಂತ ಅನ್ಕೊಂಡಿದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬೈ. ಗುಡ್ ನೈಟ್.